ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಈ ವಿಡಿಯೋದಲ್ಲಿ ಸ್ಲೀವ್ಸು ಡಿಸೈನ್ಸು ಈಗ ಇಲ್ಲಿ ಶೋಲ್ಡರ್ ಹತ್ರ ಸಿಂಪಲ್ಲಾಗಿ ಒಂದು 3-4 ಫ್ರಿಲ್ ಬರ್ತಿದೆಯಲ್ವ, ಆ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳ್ತಾರೆ ತುಂಬ ಕಸ್ಟಮರ್ಸು. ಆ ರೀತಿ ಸ್ಟಿಚ್ ಮಾಡಬೇಕಂದ್ರೆ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಡಿಯೋ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟ್ಗೆ ಲೈನಿಂಗ್ ಈಕ್ವಲ್ ಇರೋದಕ್ಕೋಸ್ಕರ ಎಡ್ಜಸ್ಸು ಟ್ರಿಮ್ ಮಾಡ್ಕೊಂಡಿದ್ದೀನಿ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೊಂಡಿದ್ದೀನಿ. ಮತ್ತು ಆಮೇಲೆ ಅರ್ಧ ಇಂಚು ನೋಡಿ ಮಾರ್ಜಿನ್ಗೋಸ್ಕರ ಒಂದು ಲೈನು ಡ್ರಾ ಮಾಡ್ತಿದ್ದೀನಿ. ಇಲ್ಲಿಂದ ಮೇಲಕ್ಕೆ ಲೆಂತ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ತೊಗೊಳ್ಬೇಕಾಗುತ್ತೆ. ಸ್ಲೀವ್ ಲೆಂತು ಇದು ಕರೆಕ್ಟಾಗಿದೆ. ಈ ಬ್ಲೌಸ್ದು ಇಷ್ಟನ್ನೇ ಲೆಂತು ಕೇಳಿದ್ದಾರೆ, ಅದಕ್ಕೋಸ್ಕರ ನೋಡಿ ಇಷ್ಟನ್ನೇ ಲೆಂತು ಮಾರ್ಕ್ ಮಾಡ್ತಿದ್ದೀನಿ ನಾನೀಗ. ಲೆಂತ್ಗೆ ಒಂದು ಮಾರ್ಕು, ಮತ್ತು ಅರ್ಧ ಇಂಚ್ ಮೇಲೆ ಕ್ಲಾತ್ ಮಾರ್ಜಿನ್ ಹೋಗುತ್ತಲ್ವ ಒಳಗಡೆ ಸ್ಲೀವ್ ಅಟ್ಯಾಚಿಗೆ, ಅದಕ್ಕೋಸ್ಕರ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕು. ಮತ್ತು ಕೆಳಗಡೆ ಇಲ್ಲಿ ವಿಡ್ತು ಎಷ್ಟಿದೆ ನೋಡಿಕೊಂಡು ವಿಡ್ತು ತೊಗೊಂಡಿದ್ದೀನಿ ನೋಡಿ. ವಿಡ್ತು ಮತ್ತು ಒಳಗಡೆ ಕ್ಲಾತ್ ಬಿಡ್ತೀವಲ್ವ 2 ಇಂಚು, ಅದಕ್ಕೋಸ್ಕರ ಕ್ಲಾತ್ಗೋಸ್ಕರ 2 ಇಂಚು. ಇಲ್ಲಿ ಒಂದು 3-4 ಫ್ರಿಲ್ಸ್ ಅಷ್ಟೇ ಬೇಕಾಗಿರೋದ್ರಿಂದ ನಾನು 2 ಇಂಚ್ ಕ್ಲಾತ್ ಬಿಡ್ತಾಯಿದ್ದೀನಿ. 2 ಇಂಚು ಕ್ಲಾತ್ ಬಿಟ್ಟು ನೋಡಿ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. 2 ಇಂಚು ಆದಮೇಲೆ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ 2 ಇಂಚು ಕ್ಲಾತು ತಗೊಂಡು ನೋಡಿ 2 ಇಂಚು ಬಿಟ್ಟಿದ್ದಾದಮೇಲೆ ಇಲ್ಲಿಂದ ನೋಡಿ ಶೇಪು ಎಲ್ಲಿಗೆ ಬರುತ್ತೆ ಅಂತ ಮಾರ್ಕ್ ಹಾಕ್ಕೊಂಡು, ಮತ್ತು ಅರ್ಧ ಇಂಚು ಮೇಲೆ ಒಂದು ಮಾರ್ಕ್ ಹಾಕಿ ನೋಡಿ ಇಲ್ಲಿಂದ 2 ಇಂಚು ಈ ರೀತಿ ಒಳಗಡೆ ಕ್ಲಾತ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಈಗ ಸ್ಲೀವ್ ಶೇಪು ಮಾರ್ಕ್ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಮಾರ್ಕಿಂಗು ಆಯಿತು. ಈಗ ಕಟ್ ಮಾಡೋಣ ಇದನ್ನು. ಇದು ಇಲ್ಲಿ ಲೈನಿಂಗಲ್ಲಿ ಕೊಡದೆ ಮೇನ್ ಕ್ಲಾತಲ್ಲೂ ಹಾಗೆ ಕೊಡ್ಬೋದು, ಹಾಗೆ ಫ್ರಿಲ್ಸ್ ಕೊಟ್ಬಿಟ್ಟು ಲೈನಿಂಗ್ ಅಟ್ಯಾಚು ಮಾಡ್ಬೋದು. ನಾನು ಲೈನಿಂಗಲ್ಲೇ ತಗೊಳ್ತಿದ್ದೀನಿ. 2 ಥರನೂ ಮಾಡ್ಬೋದು, ಆ ಥರನೂ ಮಾಡ್ಬೋದು ಮತ್ತು ಈ ಥರನೂ ಮಾಡ್ಬೋದು. ಈ ರೀತಿ ಕಟ್ಟಿಂಗ್ ಆದ ನಂತರ ಇದು ನೋಡಿ ಆಪೋಸಿಟ್ ಹಾಕ್ಕೊಳ್ಬೇಕೀಗ. ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ನೋಡಿ ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ. ಫ್ರಂಟ್ ಶೇಪು ತೆಗೆದಿದ್ದಾದಮೇಲೆ ಇದು ಫ್ರಂಟ್ ಅಂತ ನಮಗೆ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಒಂದು ನ್ಯಾಚ್ ನೋಡಿ. ಈಗ ಕಟ್ಟಿಂಗು ಮುಗೀತು. ಮೇನ್ ಕ್ಲಾತಲ್ಲಿ ಕಟ್ ಮಾಡೋಣ ಇದನ್ನು. ನೋಡಿ ಬ್ಲೌಸ್ ಪೀಸ್ಗೆ ಬಾರ್ಡ್ರ್ ಬಂದಿದೆ. ಬಾರ್ಡ್ರನ್ನ ನೋಡಿ ಬಾಟಮಲ್ಲಿ ಹಾಕ್ತಿದ್ದೀನಿ. ಬಾಟಮಲ್ಲಿ ಬಾರ್ಡ್ರ್ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ಈ ಸ್ಲೀವ್ಸ್ಗೆ ಪ್ಯಾಚ್ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಪೀಸು ದೊಡ್ಡದಾಗಿ ಬಂದಿದೆ. ಬ್ಲೌಸ್ ಪೀಸೇ ದೊಡ್ಡದಾಗಿ ಬಂದಿದೆ. ಇದು ನೋಡಿ ಕಟ್ಟಿಂಗು ಮುಗೀತು. ಈಗ ಇದು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸು ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.